ಮಲ್ಪೆ ಬಂದರಿನಲ್ಲಿ ಬೆಳ್ಳಂಬೆಳಗ್ಗೆ ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಇಂದು ಬೆಳಗ್ಗೆ 5 ಗಂಟೆಗೆ ಇಲಾಖೆ ತಂಡದೊಂದಿಗೆ ಮೀನು ಆಯುವ ವೃತ್ತಿಯಲ್ಲಿ ನಿಂತ ಕೊಪ್ಪಳ ಮತ್ತು ಗದಗ ಜಿಲ್ಲೆಯ ವಲಸೆ ಕಾರ್ಮಿಕರ 18 ಬಾಲಕಿ, ಓರ್ವ ಬಾಲಕ ಸೇರಿ ಒಟ್ಟು 19 ಮಕ್ಕಳನ್ನು ರಕ್ಷಿಸಿ ಶಿಕ್ಷಣ ಮತ್ತು ಪುನರ್ವಸತಿಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯ ವಶಕ್ಕೆ ನೀಡಲಾಗಿದೆ. ಉಡುಪಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಕ್ಕಳ ಸಹಾಯವಾಣಿ, ನಾಗರಿಕ ಸೇವಾ ಸಮಿತಿ, ಸ್ಫೂರ್ತಿ ವಿಶ್ವಾಸದ ಮನೆ ಶಂಕರಾಪುರ ಇವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯೊಡನೆ ನಮ್ಮ ಕಾರ್ಮಿಕ ಇಲಾಖೆಯು ಕೂಡ ಸಹಕರಿಸಿ ಏನು ಮಲ್ಪೆಯ ಬಂದರಿನಲ್ಲಿ ಈ ಮಕ್ಕಳು ಆ ಮೀನನ್ನು ಎಕ್ಕುವ ಅಥವಾ ಅದನ್ನು ಅವರ ಜೊತೆ ಒಡನಾಟ ಮಾಡಿಕೊಂಡು ಕೆಲವಾರು ಉಪಕಸಬನ್ನು ಮಾಡಿಕೊಂಡು ಕೆಲಸ ಮಾಡ್ತಿರ್ತಂಥ ಮಕ್ಕಳನ್ನ ಈ ದಿನ ರಕ್ಷಣೆ ಮಾಡಿದ್ದೀವಿ. ಸುಮಾರು ಸಮಯದಿಂದ ಹಲವಾರು ತಿಂಗಳುಗಳಿಂದ ಮಲ್ಪೆ ಮೀನುಗಾರಿಕಾ ಬಂಧನ ಪರಿಸರದಲ್ಲಿ ಈ ಮಕ್ಕಳು ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗಿಕೊಳ್ಳುವುದು ಮತ್ತು ಮೀನನ್ನು ಆಯ್ಕೆ ಮಾಡುವುದು ಮಾತ್ರವಲ್ಲ, ಬೇರೆಯವರ ಮೀನನ್ನು ಕಸಿದುಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಂಡ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೂಡ ಬಂದಿದ್ದವು ನಮಗೆ. ಅದರ ನೆಲೆಯಲ್ಲಿ ಇವತ್ತು ಮಾಡಿದ ಕಾರ್ಯಾಚರಣೆಯಿಂದ ಮಕ್ಕಳನ್ನು ರಕ್ಷಿಸುವುದು ಮಾತ್ರ ಅಲ್ಲ, ಶಾಲಾ ಹಿಂಜರಿತಕ್ಕೆ ಒಳಪಟ್ಟ ಈ ಮಕ್ಕಳನ್ನು ಮತ್ತೆ ಶಾಲೆಗೆ ಕಳಿಸುವಲ್ಲಿ ಮನವೊಲಿಸುವುದಕ್ಕೆ ಕೂಡ ನಾವು ಪ್ರಯತ್ನ ಮಾಡಿದ್ದೇವೆ.